ಸೊಲ್ಮೆಲು ನಮಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದಿವರ ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣುಡು ವಿಮಾನ ಮಗಡ್ದು ಪೊತ್ತುದು 158 ಜನ ಜೀವ ಕಳೆವನ್ನ ಸಂಗತಿ ನಡೆದದು 17 ವರ್ಷ ಆಂಡು ಕೂಳೂರು ಪಲ್ಗುಣಿ ಸುದೆಬರಿಟ್ಟು ಈ ಬಗೆಟ್ ನೆಂಪುದ ತಾಣ ಕಟ್ಟದಿತ್ತದು ಗುರುವಾರ ಜಿಲ್ಲಾಡಳಿತದ ನೆಲೆಟ್ ಶ್ರದ್ಧಾಂಜಲಿ ಸಂದಾಂಡು ಬಜಪೆದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾನೋಡು ವಿಮಾನ ಮಗಡ್ದು ಪೊತ್ತುದು ಪೋಯಿನ ಬೇಜಾರ್ದ ಸಂಗತಿ ನಡೆದದು ಮೇ 22ಕ್ಕೆ 17 ವರ್ಷ ಆಂಡು ಕರೆಂಚಿದು ಪೋಯಿನೆಡ್ದವರ ಪಾಕ ಜನತ ಪುನತ ಗುರ್ತಪತ್ಯರೆ ಸಾಧ್ಯ ಒಂದೆ ಐನು ಮಾತ ಕೂಳೂರು ಪಲ್ಗುನಿ ಸುದೆ ಬರಿಟ್ ಕೌಂತದಿತ್ತಂಡು ಅವೇ ಜಾಗಿಡ್ ವಿಮಾನ ಮಗಡ್ದು ಕರಿದು ಪೋಯಿನಕ್ಲ ನೆಂಪುದ ಪಾರ್ಕ್ ಕಟ್ಟದು ವರ್ಷಲಾಗ್ಲಿನ ಜಿಲ್ಲಾಡಳಿತ ನೆಂಪು ಮಲ್ತೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನೆಲೆಟ್ ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಭಾರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ್ ಉಂಬಾಳ್ತಿಡ್ ಪುಷ್ಪಗುಚ್ಛದೀದ್ ಶ್ರದ್ಧಾಂಜಲಿ ಸಂದಾಯರ್. ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ರವಿಚಂದ್ರ ನಾಯಕ್, ಪಣಂಬೂರು ಎಸಿಪಿ ಕೆ ಶ್ರೀಕಾಂತ್, ತಹಸೀಲ್ದಾರ್ ನವೀನ್ ಕುಮಾರ್ ಈ ಪೊರ್ತುಡಿತ್ತರ. ರಡ್ಡು ಸರತ ಪತ್ತು ಮೇ 22 ಕಾಂಡೆ ಆಜಿ 20 ದುಬೈಡ್ದು ಬತ್ತಿನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಜಪ್ಪುನ ಹಂತುಡು ಪೈಲಟ್ನ ಲೆಕ್ಕಾಚಾರ ತತ್ತದು ಮಿತ್ತಿಡ್ದು 1 ಮೀಟರ್ ದೂರಡು ಜತ್ತಿನಿಡ್ದವರ ಪತ್ತು ತತ್ತದು ಟರ್ಮಿನಲ್ ಕೈತಲ್ ಬರೆಗೋಡೆಗೆ ರೆಂಕೆ ತಾಗದು ಸೂಪತ್ತದು ಕೆಂಜಾಡ್ದ ಗುಡ್ಡದ ತಿರ್ತು ಮಗಡ್ದಿತ್ತಂಡ. ಸೂಪತ್ತಿನ ವಿಮಾನುಡು ಪೈಲಟ್ ಬೊಕ್ಕ ಕೆಲಸದ ಕುಲ್ಸೇಡ್ದು ಒಟ್ಟು 158 ಜನ ಪೊತ್ತುದು ಜೀವ ಕಳೆವಂದೆರ. ಪ್ರಾಯದಕ್ಲು 135 ಜನ 14 ಜೋಕ್ಲು 4 ಪುರು ಬಾಲೆಲು ಕೆಲಸದಕ್ಲು 6 ಜನ ಇಂಚ 158 ಜನ ವಿಮಾನುಡಿತ್ತೆರ. ಇಂದೆಟ್ 8 ಜನ ಬದುಕದು ಒರಿತಿತ್ತೆರ. 2010ರಲ್ಲಿ ದುಬೈನಿಂದ ಬಂದಿರುವಂತಹ ಒಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದ ಒಂದು ಅಪಘಾತ, ಒಂದು ಘಟನೆ ನಡೆದಿದೆ ಮಂಗಳೂರು ಏರ್ಪೋರ್ಟ್ ನಲ್ಲಿ. ಆ ಘಟನೆಯಲ್ಲಿ 158 ಪ್ಯಾಸೆಂಜರ್ಸ್ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಸೊ ಎವ್ರಿ ಇಯರ್ ಫ್ರಮ್ 2010 ಎವ್ರಿ ಇಯರ್ ನಾವು ಇಲ್ಲಿ ಈ ತಣ್ಣೀರ್ಬಾವಿ ಹೋಗುವಂತಹ ಈ ರಸ್ತೆಯಲ್ಲಿ ಒಂದು ಸ್ಮಾರಕವನ್ನು ಮಾಡಿ ಪ್ರತಿ ವರ್ಷವೂ ಕೂಡ ಈ ಒಂದು ಜಿಲ್ಲಾಡಳಿತ ವತಿಯಿಂದ ಶ್ರದ್ಧಾಂಜಲಿಯನ್ನು ನಾವು ಆಚರಿಸ್ತಾ ಇದ್ದೇವೆ. So this is an moment to take out of our lives to think about the event and ಈ ಘಟನೆಯಿಂದ ಯಾರೆಲ್ಲ ಮೃತಪಟ್ಟಿದ್ದಾರೋ ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಫ್ರೆಂಡ್ಸ್ಗೆ ಅವರಿಗೆ ಜೀವನಕ್ಕೆ ಮತ್ತೆ ಒಂದು ಕಾನ್ಫಿಡೆನ್ಸ್ ಮತ್ತೆ ನೆಮ್ಮದಿ ಸಿಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿ ಆರ್ ಡೂಯಿಂಗ್ ದಿಸ್. ಸೊ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಅನ್ಫಾರ್ಚುನೇಟ್ ಇವೆಂಟ್ಸ್ ಇನ್ ದಿ ಏವಿಯೇಷನ್ ಹಿಸ್ಟ್ರಿ. ಸೋ ಮಚ್ ಸೊ ಸುಮಾರು ಒಂದು 12 ಜನರದು ಯಾರು ಅವರು ಅನ್ನುವಂಥದ್ದನ್ನು ಗೊತ್ತಾಗಲಿಲ್ಲ ಈವನ್ ಡಿಎನ್ಎ ಟೆಸ್ಟ್ ಎಲ್ಲ ಮಾಡಿನೂ ಕೂಡ. ಸೊ ಅಂತವರಿಗೆ ಈ ದಫನ ಮಾಡಿರುವಂತಹ ಈ ಜಾಗದಲ್ಲಿ ಒಂದು ಸ್ಮಾರಕವನ್ನು ಮಾಡಿದ್ದೇವೆ. ಅಭಿವೃದ್ಧಿದಂಚಿ ಗುಮನ ಕುರುಡಾಯಿನ ಸರ್ಕಾರ ಸಂಘರ್ಷದ ಸಾಧಿಪತ್ತಿನವು ರಾಜ್ಯ ಸರ್ಕಾರದ 2 ವರ್ಷಲಿನ ಸಾಧನೆ ಎಂದು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಪಂತೆರ. ಕುಡ್ಲದ ಜಿಲ್ಲಾ ಬಿಜೆಪಿ ಆಫೀಸ್ದಾರ್ ರಾಜ್ಯ ಸರ್ಕಾರಕ್ಕೂ ಎದುರಾದ ಚಾರ್ಜ್ ಶೀಟ್ ಬಿಡುಗಡೆ ಮಲ್ತದು ಪಾತಿರಿಯರ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಆಡಳಿತ ಮುಗಿತಿನ ಗೌಜಿಡ ಅಂಗಾರೆ ಸಮರ್ಪಣೆ ಸಂಕಲ್ಪ ಹರ್ಷ ಆಚರಣೆದ ಪೊರ್ತುಡು ಕೇಂದ್ರ ಸರ್ಕಾರದ ಬೊಕ್ಕ ರಾಜ್ಯ ಬಿಜೆಪಿಗೆ ಎದುರಾದ 12 ಅಂಶಲಿನ ಚಾರ್ಜ್ ಶೀಟ್ ಬಿಡುಗಡೆ ಮಲ್ತದಿತ್ತಂಡು. ಕಾಂಗ್ರೆಸ್ದ ಈ ಚಾರ್ಜ್ ಶೀಟ್ಗೆ ಎದುರಾದ ರಾಜ್ಯ ಬಿಜೆಪಿ ರಾಜ್ಯ ಸರ್ಕಾರವ ಮಾತ ಬಗೆಟ್ಟು ಸೋತು ಪೋತುಣೊಂದು ತಿರುಪಾವನ ಚಾರ್ಜ್ ಶೀಟ್ ಬಿಡುಗಡೆ ಮಲ್ತಂಡು. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಫೀಸ್ಡ್ ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ದುಂಬುದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಚಾರ್ಜ್ ಶೀಟ್ ಬಿಡುಗಡೆ ಮಲ್ತೆರ. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಳ, ಶಾಸಕರಾಯನ ರಾಜೇಶ್ ನಾಯ್ಕ ಉಳಿಪಾಡಿ, ಡಾಕ್ಟರ್ ಭರತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರಾಯನ ಪ್ರತಾಪ ಸಿಂಹ ನಾಯಕ್, ಕಿಶೋರ್ ಕುಮಾರ್ ಬಿ ಪುತ್ತೂರಿ ಪೊರ್ತುಡಿತ್ತೆರ. ಕೋಟ ಶ್ರೀನಿವಾಸ ಪೂಜಾರಿ ಪಾತ್ರೆಡ್ದು ಮುಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ರೈತರಿಗೆ ಮೋಸ, ಪೆದ್ಮಿತಿ ಅಡ್ಲು ಸೈತಿನ ವಕ್ಫ್ ಜಾಗೆ ಕಣ್ಣಿನ ಪೇಡ್ದ ಬಿಲೆಯರ್ತೆ ಶೇಕಡ ಅಶ್ಪ 5 ಅಮಿಷನ್ ದಲಿತರ್ನ ಕಾಸುಲೈ ಪಾಡ್ನ ಹನಿ ಟ್ರ್ಯಾಪ್ ಇಂಚಿತ್ತಿ ದೂರುಲೋ ಬೊಕ್ಕ ರಾಜ್ಯ ಸರ್ಕಾರದ ಸೋಲಿನ ಈ ಚಾರ್ಜ್ ಶೀಟಡ್ ಪಟ್ಟಿ ಮಾಲ್ತದೆಂದು ಪಂಡೆರ. ಅಭಿವೃದ್ಧಿ ತಂಚಿ ಗುಮನ ಕೊರಡಾಯಿನ ಸರ್ಕಾರ ಈ ಬಗ್ಗೆಟ್ ಕಮ್ಮಿಗೆ ನಲ ಬುಲೆಪವನೊಂದೆ ಸಂಘರ್ಷದ ಸಾಧಿಪತ್ತಿನವು ಸರ್ಕಾರದ 2 ವರ್ಷಲಿನ ಸಾಧನೆಂದು ಕೋಟ ಶ್ರೀನಿವಾಸ ಪೂಜಾರಿ ದೂರಿಯರ. ಸುಭಾಷ್ ಶೆಟ್ಟಿ ಹತ್ಯೆ ಮಾಡುವಾಗ ಯಾರೋ ಬುರ್ಕು ಹಾಕೊಂಡವರು ಆರೋಪಿಗಳನ್ನು ಕಾರ್ ಹತ್ತಿಸ್ತಾ ಇದ್ರು. ಅವ್ರು ಯಾಕೆ ತನಿಖೆ ಮಾಡಿಲ್ಲ, ಅವ್ರನ್ನ ಯಾಕೆ ಬಂಧಿಸಿಲ್ಲ ಅಂತ ಶ್ವೇತ ಪೂಜಾರಿ ಕೇಳಿದರೆ ಅವ್ರ ಮೇಲೆ FIR ಕೇಳಿದ್ದೆ ತಪ್ಪು ಅಂತೇಳಿ
ಬೆಳ್ತಂಗಡಿ ಕುವೈಟ್ ಪಂಚಾಯತಿನ ಅಧ್ಯಕ್ಷೆ ಭಾರತಿ ಶೆಟ್ಟಿಯವರು ಹಿಂದೂಗಳ ಹತ್ಯೆ ಆಗ್ತಿದೆ, ಜಾಗೃತರಾಗಿರಿ ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ಮಾತು ಹೇಳಿದಕ್ಕೋಸ್ಕರ ಅವ್ರ ಮೇಲೆ FIR. ಡಾಕ್ಟರ್ ಅರುಣ್ ಉಳ್ಳಾಲ ಹೆಸರು ಹೇಳಿ ಕರೆದು ನೀನು ಹಿಂದೂ ಅಂತ ಕೇಳಿದ್ದಾರೆ, ಹಿಂದೂ ಅಂತ ಕೇಳಿ ಗುಂಡಿಕ್ಕಿದ್ದಾರೆ. ಕಾಶ್ಮೀರದಲ್ಲಿ ಹಿಂದೂಗಳು ಜಾಗೃತರಾಗಿರಬೇಕು ಅಂತೇಳಿ ಭಾಷಣ ಮಾಡಿದ್ದಕ್ಕೋಸ್ಕರವೇ ಡಾಕ್ಟರ್ ಅರುಣ್ ಉಳ್ಳಾಲ್ ಮೇಲೆ ಕೇಸು. ನಾನೇನು ತಪ್ಪು ಮಾಡಿದ್ದೇನೆ, ನನ್ನ ಮೇಲೆ ಯಾಕೆ ರೌಡಿ ಶೀಟ್ ಹಾಕಿರಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಕುಳಿತುಕೊಂಡಂಥ ಪುನೀತ್ ಕೆರೆಹಳ್ಳಿ ಮೇಲೆ ಕೇಸು. ಮೊದಲು ಕೇಸ್ ಅಲ್ಲ, ಮೊನ್ನೆ ಕೇಸು. ಯಾಕಂದರೆ ನಾನೇನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಧರಣಿ ಕೂತ್ಕೊಳ್ಳೋದಕ್ಕೋಸ್ಕರ ಕೇಸು. ಹಿಂದೂಗಳ ಸಂಘಟನೆ ಇಲ್ಲದೆ ಇದ್ದರೆ ಬದುಕು ಕಷ್ಟ ಅಂತ ಹೇಳೋದಕ್ಕೋಸ್ಕರ ಚಿಂತಕ ಚಕ್ರವರ್ತಿ ಸೂಲಿವೆಲೆ ಮೇಲೆ ಕೇಸು. MLA ಹರೀಶ್ ಪುಂಜ ಮೇಲೆ ಕೇಸು. ವ್ಯಾದ್ಯಾಸ್ ಕಾಮತ್ರ ಮೇಲೆ ಕೇಸು. ಭರತ್ ಶೆಟ್ಟರ್ ಮೇಲೆ ಕೇಸು. ಹಿಂದೂಗಳ ಪರವಾಗಿ ಕೆಲಸ ಮಾಡ್ತೇನೆ ಅನ್ನೋ ಕಾರಣಕ್ಕೆ ಶರಣ ಪಂಪೇಲ್ ಮೇಲೆ ಕೇಸು. ಯಶ್ಪಾಲ್ ಸುವರ್ಣ್ರವರ ಮೇಲೆ ಕೇಸು. ಶ್ರೀಕಾಂತ್ ಶೆಟ್ಟರು KG ಹಳ್ಳಿ ಮೇಲೆ DJ ಹಳ್ಳಿ KG ಹಳ್ಳಿ ಮೇಲೆ ಆಗಿರುವಂಥ ದುರಂತದ ಬಗ್ಗೆ ವಿವರಣೆ ಕೊಡೋದಕ್ಕೋಸ್ಕರ ಶ್ರೀಕಾಂತ್ ಶೆಟ್ಟರ್ ಮೇಲೆ ಕೇಸು. ಇದು ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದರೆ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದೇವೆ. ಜನ ರೋಸಿ ಹೋಗುವಂಥ ಪರಿಸ್ಥಿತಿಗಳು. ರಾಹುಲ್ ಗಾಂಧಿಯವರ ಬಾಯಿಂದ ನಿನ್ನೆ ಹೇಳಿಸಿದ್ರಂತೆ, ಕರ್ನಾಟಕದ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ. 6.5 ಕೋಟಿ ಜನರಲ್ಲಿ 3 ಕೋಟಿ ಜನ ಅಂತ ಯಾವ ಲೆಕ್ಕ ತೆಗೆದ್ರೂ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿರುವಂತೆ 10-15 ಲಕ್ಷಕ್ಕಿಂತ ಒಂದು ಮೇಲೆ ಒಬ್ಬರಿಗೂ ಕೊಟ್ಟಿಲ್ಲ. ನೀವು ಇಡೀ ಮಂಗಳೂರು ಜಿಲ್ಲೆಯನ್ನು ಸರ್ವೆ ಮಾಡಿ ನೋಡಿ, 1 ಲಕ್ಷ ಜನರಿಗೆ ಕೊಟ್ಟಿಲ್ಲ. ಅಂಥ ಸ್ಥಿತಿಯಲ್ಲಿ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಅಂದರೆ ಸತ್ಯವನ್ನು ಮರೆಮಾಚಿ ಈ ಸುಳ್ಳಿನ ಸಂದೇಶ ಕೊಡುವುದರ ಮೂಲಕ ಇಡೀ ರಾಜ್ಯ ಸರ್ಕಾರ ಇವತ್ತು ಪ್ರಚಾರದ ಮೇಲೆ, ಸುಳ್ಳಿನ ಭರವಸೆಗಳ ಮೇಲೆ ನಿಂತಿರುವಂಥ ವ್ಯವಸ್ಥೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಫಲವಾಗಿರುವಂಥ ಒಂದು ಸರ್ಕಾರ ತನ್ನ 2 ವರ್ಷದ ಸಾಧನೆಯನ್ನು ವೈಭವೀಕರಿಸಿಕೊಳ್ತಾ ಇರುವಂಥ ದಿವಸದಲ್ಲಿ ಸತ್ಯಾನ್ವೇಷಣೆ ಮಾಡಿ ರಾಜ್ಯದ 6.5 ಕೋಟಿ ಜನರಿಗೆ ಇದು ವಾಸ್ತವಿಕ ಅಲ್ಲ, ಬದಲಾಗಿ ನಾವು ಮಾಡಿರುವಂಥ ಈ ಚಾರ್ಜ್ ಶೀಟ್ ಇವತ್ತು ವಾಸ್ತವಿಕ ಅನ್ನೋದನ್ನು ಮನವರಿಕೆ ಮಾಡಲಿಕ್ಕೆ ಈ ಚಾರ್ಜ್ ಶೀಟನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಅನ್ನೋದನ್ನು ತಮ್ಮ ಮೂಲಕ ಹೇಳಿ, ರಾಜ್ಯ ಸರ್ಕಾರದ ವಿಫಲತೆಯನ್ನು ಜನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕೇವಲ ದ್ವೇಷದ ಮೇಲೆ, ಅಸೂಯೆ ಮೇಲೆ, ಅಪಪ್ರಚಾರದ ಮೇಲೆ ಒಂದು ಸರ್ಕಾರ ನಡೆದರೆ ಭಾಳ ದಿವಸಗಳ ಕಾಲ ಸರ್ಕಾರ ನಡೆಯಲಿಕ್ಕಿಲ್ಲ ಅನ್ನುವಂಥ ವಾಸ್ತವಿಕತೆಯನ್ನು ರಾಜ್ಯ ಜನವನ್ನು ಮನವರಿಕೆ ಮಾಡಬೇಕು ಅಂತ ತಮ್ಮ ಮೂಲಕ ನಿವೇದನೆ ಮಾಡಿಕೊಡ್ತೇನೆ. ಮೂಲ್ಕಿ ಸೀಮೆ ಒರ್ಮ ಮಾಗಣದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆಡ್ ಬ್ರಹ್ಮತೀರು ಮಗರ್ದಿ ನಡೆದವರ ಕ್ಷೇತ್ರಡು ದೈವಜ್ಞರು ಒಳಕುಂಜ ಮುರಳೀಕೃಷ್ಣ ದುಂಬಾಳ್ತಿಡ್ ಅಷ್ಟಮಂಗಳ ಪ್ರಶ್ನೆ ದಿಯರೆ ಬುಧವಾರ ಮೂರ್ತ ಮಲ್ತೆರ. ಜೂನ್ 23 ಅಷ್ಟಮಂಗಳ ಪ್ರಶ್ನೆ ಚಿಂತನೆ ನಡಪರೆ ಉಂಡು. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೂಲ್ಕಿ ಸೀಮೆದ ಒರ್ಮ ಮಾಗಣೆಡ್ ಪ್ರಧಾನ ಕಾರಣಿಕದ ಕ್ಷೇತ್ರ ಆದಿತ್ತದ ಕ್ಷೇತ್ರಡು ಅಷ್ಟಮಂಗಳ ಪ್ರಶ್ನೆ ದಿಯರ ಬುಧವಾರ ಮೂರ್ತ ನಡಪಾಯಿರ. ಈ ಸರ್ತಿದ ಜಾತ್ರೆಡ್ ಬ್ರಹ್ಮತೀರ ನಡುಡ್ದು ಮಗಡ್ದು ನಡೆದವರ ಅಷ್ಟಮಂಗಳ ಪ್ರಶ್ನೆ ದಿಯರೆ ಸಂಕಲ್ಪ ಮಲ್ತದಿತ್ತೆರ. ದೈವಜ್ಞರಾಯನ ಒಳಕುಂಜ ಮುರಳೀಕೃಷ್ಣ ಶರ್ಮ ದುಂಬಾಳ್ತಿಡ್ ಅಷ್ಟಮಂಗಳ ಪ್ರಶ್ನೆಗೆ ಮೂರ್ತ ಆಂಡ್ ಕಾಂಡ ಕ್ಷೇತ್ರದ ಶಿಬರೂರು ಗೋಪಾಲಕೃಷ್ಣ ತಂತ್ರಿ ಬೊಕ್ಕ ಅತ್ತೂರು ಬೈಲು ವೆಂಕಟರಾಜ ಉಡುಪ ಪೂಜೆ ಮಲ್ಪನ ಶ್ರೀಪತಿ ಉಪಾಧ್ಯಾಯ ನರಸಿಂಹ ಭಟ್ ಪೌರಾಹಿತ್ಯಡು ವಿಶೇಷ ಪ್ರಾರ್ಥನೆ ಮಲ್ತದ ದೇವಸ್ಥಾನದ ಅನುವಂಶಿಕ ಮುಕ್ತೇಸರಿರ ದುಗ್ಗಣ್ಣ ಸಾವಂತರ ಸೆರ್ನ ದುಂಬಾಳ್ತಿಡ್ ವಾದ್ಯ ಮೇಳದ ಒಟ್ಟುಗು ದೈವಜ್ಞರಾಯನ ಒಳಕುಂಜ ಮುರಳೀಕೃಷ್ಣ ಶರ್ಮೆರೆನ ದೇವಸ್ಥಾನಗೂ ಲೆತೊಂದು ಬತ್ತೆರ. ಕನ್ನಿಕೆಡ್ದು ರಾಶಿ ಪೂಜೆ ಬೊಕ್ಕ ಸ್ವರ್ಣ ನಿಕ್ಷೇಪುಡ್ದು ಅಷ್ಟಮಂಗಳ ಪ್ರಶ್ನೆಗೆ ಚಾಲನೆ ಕೊರಿಯರ. ಪ್ರಶ್ನೆಡ್ ಧನುರಾಶಿ ದೆಡ್ಡೆ ಸೂಚನೆ ಬೈದಂಡ ಗುರುಬಲ ಇತ್ತಂಡಲ ದೇವಸ್ಥಾನಡು ಚೂರು ದೋಷ ಉಂಡು ಪ್ರಾಯಶ್ಚಿತ್ತ ಮಲ್ತನ ಬರ್ಪನ ದಿನಕ್ಲೆಡ್ ದೇವಸ್ಥಾನದ ಇಡೀ ಅಭಿವೃದ್ಧಿ ಸಾಧ್ಯ ಅಂದು ದೈವಜ್ಞರು ಪಂಡ್ಯರ. ಬರ್ಪನ ತಿಂಗಳು ಜೂನ್ 23 ಬುಡಂದೆ ಅಷ್ಟಮಂಗಳ ಪ್ರಶ್ನ ಚಿಂತನೆ ನಡಪರೆ ಉಂಡೊಂದು ವರ್ಮ ಮಾಗಣದ ಭಕ್ತರಿಗೆ ತಿರಿಪಾಯಿರ. ಶಾಸಕ ಉಮಾನಾಥ ಕೋಟ್ಯಾನ್, ಜ್ಯೋತಿಷ್ಯ ವಿದ್ವಾನ್ ವಾಸುದೇವ ಭಟ್ ಪಾವಂಜೆ, ವಾದಿರಾಜ ಉಪಾಧ್ಯಾಯ ಕೊಳಕಾಡಿ, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಶ್ರೀ ವೆಂಕಟರಮಣ ದೇವಸ್ಥಾನದ ಮುಕ್ತೇಸರರ ಅತುಲ್ ಕುಡ್ವ, ಸಸಿಬಿತ್ಲು ಭಗವತಿ ಕ್ಷೇತ್ರದ ಅಪ್ಪು ಯಾನಿ ಶ್ರೀನಿವಾಸ ಪೂಜಾರಿ ಈ ಪುರ್ತುಡಿಕ್ತೆರ.
ಪಿದೈದೇಶುಡು ಬೇಲೆ ಕೊರ್ಪಾವಣುಂದು ನಂಬಾದು ಸಂಸ್ಥೆ ಒಂಜಿ ಪತ್ತಾಯಿನ ಕೇಸಿಗೆ ಸಂಬಂಧ ಮುಖ್ಯ ಆರೋಪಿ ಬೊಂಬಾಯಿದ ಮಸೀವುಲ್ಲಾ ಅತಿವುಲ್ಲಾ ಖಾನ್ ಪನ್ಪುನಾಯನು ಕುಡ್ಲದ ಸಿಸಿಬಿ ಪೊಲೀಸರು ಸ್ವಾಧೀನಗುದೆ ತಂದು ವಿಚಾರಣೆ ಮಲ್ತೊಂದುಲ್ಲೇರ 35 ವರ್ಷ ಪ್ರಾಯದ ಬೊಂಬಾಯಿದ ಮಸೀವುಲ್ಲಾ ಅತಿವುಲ್ಲಾ ಖಾನ್ ಪನ್ಪುನಾಯನು ಕುಡ್ಲದ ಸಿಸಿಬಿ ಪೊಲೀಸರು ತನಿಖೆಗಾದ ಪೊಲೀಸ್ ಕಸ್ಟಡಿಗೆ ದೆತೊಂದೆರ ಪಿದೈತೀಶುಡು ಬೇಲೆ ದೆಪ್ಪಾದ ಕೊರ್ಪುನೊಂದು ನಂಬಾದ ಸಂಸ್ಥೆ ಒಂಜಿ ಮಂಗೆ ಮಲ್ತಿನ ಕೇಸಿಗೆ ಸಂಬಂಧ ಈ ಆರೋಪಿನ ಸ್ವಾಧೀನಗು ದೆತೊಂದುಂಡು ಆರೋಪಿ ಅತಿವುಲ್ಲಾ ಖಾನ್ ದೂರು ಕೊರ್ನರಿಗೆ ಪಿದೈತೀಶುಡು ಕೆಲಸ ಕೊರ್ಪವೆಂದು ನಂಬಾದು 1,55,000 ರೂಪಾಯಿ ದೆತೊಂದಿನಿ ಮಾತ್ರ ಅತ್ತು ಬಾಕಿ 300 ಹೆಚ್ಚು ಜವನರಿಗೆ ಪಿದೈತೀಶುಡು ಬೇಲೆ ಕೊರ್ಪಾವೆಂದು ನಂಬಾದು ಒಟ್ಟು 1,82,00,000 ರೂಪಾಯಿ ದೆತೊಂದು ಮೋಸ ಮಂತಿನ ದೂರುಂಡು ಕುಡ್ಲದ ಕದ್ರಾ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಇತ್ತೆ ಸಿಸಿಬಿ ಘಟಕದಕ್ಲು ಈ ಕೇಸ್ದ ಬಗೆಟ್ ತನಿಖೆ ನಡಪವಂದುಲ್ಲೇರು ಈತೆ ಅತ್ತು ಆರೋಪಿ ಓವೆ ಲೈಸೆನ್ಸ್ ದೆತೊಂದೆ ಕಂಪನಿ ಶುರು ಮಲ್ತದ ಪಿದೈತೀಶುಡು ಬೇಲೆ ಕೊರ್ಪವನ ಬಗೆಟ್ ಇಮಿಗ್ರೇಷನ್ ಅಧಿಕಾರುಲು ಕದ್ರಾ ಪೊಲೀಸ್ ಸ್ಟೇಷನ್ 2024 ಡಿಸೆಂಬರ್ ಕೇಸ್ ಪಾಡ್ದಿತ್ತೇರು ಈ ರಡ್ಡು ಕೇಸ್ಲೆಲ್ಲ ಕದ್ರಾ ಪೊಲೀಸ್ ಸ್ಟೇಷನ್ ಸಿಸಿಪಿ ಘಟಕಗೂ ವರ್ಗ ಮಲ್ತದನಂದು ನಗರ ಪೊಲೀಸ್ ಕಮಿಷನರ್ ಮಾಹಿತಿ ಕೊಡ್ತಾರೆ. ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಪೊಂಜೂನಕ್ಲು ಸ್ವಂತ ಕಾರಡು ಉಂತುನಂಚ ಒತ್ತುಕುರೊಂದಿತ್ತದು ಕರಿನ ಸಾಲ್ಡ್ 42 ಲಕ್ಷ ರೂಪಾಯಿ ಲಾಭ ಮಲ್ದನಂದು ಸೊಸೈಟಿದ ಗುರ್ಕಾರ್ಯರು ಹೆಚ್ ವಸಂತ ಬರ್ನಾಡ್ ಪಂತೆರ ಹಳೆಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ತಾಪನಾ ದಿನಾಚರಣೆಯ ಗುರ್ಕಾರ್ಮೆ ವಹಿಸದು ಪಾತಿರಿಯರು. ಕುಡ್ಲ ತಾಲೂಕು ಹಳೆಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ತಾಪನಾ ದಿನಾಚರಣೆ ಅಂಗಾರೆ ಸಂಘದ ಸಭಾಭವನ ನಡೆತಂಡ ಕರ್ನಾಟಕ ರಾಜ್ಯ ಸರ್ಕಾರಿ ಕೆಲಸದಕ್ಲ ಸಂಘದ ಮೂಲ್ಕಿ ತಾಲೂಕು ಶಾಖೆದ ಶರ್ಲಿ ಸುಮಾಲಿನಿ ಮಲ್ಲಬಿನೆರಾದ್ ಪಾತಿರ್ದು ಕರಿನ 4 ವರ್ಷಲೆಡ್ ಸೊಸೈಟಿ ಎಡ್ಡೆ ಸಾಧನೆ ಮಲ್ತದಂಡು ಪೊಂಜೋಲಿಗೆ ಸ್ವಂತ ಬೇಲಿಗೆ ಅವಕಾಶ ಮಲ್ತು ಕೊಡ್ತುಂಡು ಗಿರಾಕಿಲು ಸಾಲ ಸವಲತ್ತು ದೆತೊಂದು ತಂಕ್ಲೆನ ಅಗತ್ಯಲೆನ ಕೈ ಸೇರಾವನಲ್ಲಿಂದ ಪಂಡೆರ ಗುರ್ಕಾರ್ಮೆ ವಹಿಸ್ತಿನ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ಗುರ್ಕಾರ್ಯರ ಎಚ್ ವಸಂತ ಬರ್ನಾಡ್ ಪಾತಿರ್ದು ಸೊಸೈಟಿ ಪೊಂಜೋಲೆನ ಸ್ವಂತ ಕಾರಡು ಉಂತುನಂಚ ಒತ್ತುಕೊರೊಂದಿತ್ತದು ಕರಿನ ಸಾಲಡ್ 42 ಲಕ್ಷ ರೂಪಾಯಿ ಲಾಭ ಮಲ್ದಡ್ ಇದಕ್ಕೆ ಕಾರಣ ಗಿರಾಕಿಲನ ಸಹಾಯ ಸಹಕಾರ ನನದ ದಿನೊಕ್ಲೆಡ ನನಲಾದ ಸಹಾಯ ಸಹಕಾರದ ಅಗತ್ಯ ಉಂಡೊಂದು ಪಂಡೆರ. ಕೆಂಬ್ರಾಲ್ ಪಕ್ಷಿಕೆರೆ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಮುಖ್ಯ ಕಾರ್ಯತೋವನಾಧಿಕಾರಿ ಮೋಹಿನಿ ಬಿರಾವ್, ಉಮಾನಾಥ ಜೆ ಶೆಟ್ಟಿಗರ್, ಗಣೇಶ್ ಪ್ರಸಾದ್ ದೇವಾಡಿಗ, ಸೊಸೈಟಿದ ಮುಖ್ಯ ಕಾರ್ಯತೋವನಾಧಿಕಾರಿ ಸುದರ್ಶನ್, ಶಾಖೆದ ಮ್ಯಾನೇಜರ್ ಅಕ್ಷತಾ ಶೆಟ್ಟಿ, ಸಂಸ್ಥೆದ ನಿರಂಜಲ ನೀತು, ಲಾವಣ್ಯ ಈ ಪೊರ್ತಿಡಿತ್ತೆರು. ಈ ಬ್ಯಾಂಕ್ ಪ್ರಾರಂಭ ಆಗಲಿಕ್ಕೆ ಏನು ಉದ್ದೇಶ ಇತ್ತು ಎಂಬುದಾಗಿ, ಯಾಕಂತ ಹೇಳಿದ್ರೆ ಸಮಾನ ಮನಸ್ಕರ ಉತ್ತಮ ಮನಸ್ಥಿತಿಯನ್ನು ಹೊಂದಿದವರು 4 ಜನ ಸೇರಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಅದು ಈ ಊರಿಗೆ ಈ ಸಮಾಜಕ್ಕೆ ಒಳ್ಳೆಯದು ತರ್ತದೆ ಎಂಬುದಾಗಿ ನಾವು ಈ ಹಿಂದಿನಿಂದಲೂ ಕೂಡ ಇತಿಹಾಸದಲ್ಲಿ ಕಂಡು ಬಂದಿದ್ದೇವೆ. ಅದೇ ರೀತಿ ಈ ಒಂದು ಬ್ಯಾಂಕ್ ಇಂದಿಗೆ 4ನೇ ವರ್ಷವನ್ನು ಪೂರ್ತಿಗೊಳಿಸಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಬಹಳ ಸಂತೋಷದ ಸುದ್ದಿ. ಮೊದಲಾಗಿ ಬ್ಯಾಂಕ್ ಪ್ರಾರಂಭ ಆಗಬೇಕಾದ್ರೆ ಬಹಳ ಕಷ್ಟದಲ್ಲಿ ಅದು ಪ್ರಾರಂಭ ಆಗ್ತದೆ, ಆದರೆ ಈ ಬ್ಯಾಂಕ್ ಹಾಗಲ್ಲ, ಬಹಳ ಅಭಿವೃದ್ಧಿಯಲ್ಲಿ ದಾಪುಗಾಲು ಹಾಕ್ತಾ ಮುಂದೆ ಹೋಗ್ತಾ ಇದೆ. ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮಂಜನಾಡಿ ವಿಭಾಗದ ನಿಲೆಟ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಂಜನಾಡಿ ಮಂಗಳಾಂತಿದ ಮದನುಲ್ ಉಲೂಮ್ ಮದರಸಾ ಸಭಾಂಗಣಡು ನಡೆತಂಡು. ಉಳ್ಳಾಲ ತಾಲೂಕು ಮಂಜನಾಡಿ ಮಂಗಳಾಂತಿದ ಮದನುಲ್ ಉಲೂಮ್ ಮದರಸಾ ಸಭಾಂಗಣಡು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮಂಜನಾಡಿ ವಿಭಾಗದ ನಿಲೆಟ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆತಂಡು. ಮಂಜನಾಡಿ ವಿಭಾಗದ ಗುರ್ಕಾರ್ಯರು NS ಕರೀಂ ಹಾಜಿ ಗುರ್ಕಾರ್ಮೆಡ್, SMA ರೇಂಜ್ ಗುರ್ಕಾರ್ಯರು ಚಿಪ್ಪಾರ್ ಅಬ್ದುಲ್ ರೆಹಮಾನ್ ಸಖಾಫಿ ಕಾರ್ಯಕ್ರಮ ಉದಿಪನ ಮಲ್ತೆರ. ಮಂಜನಾಡಿ ವಿಭಾಗ ಸುತ್ತದ ಮದರಸ ಪಬ್ಲಿಕ್ ಬುಕ SLC ಪರೀಕ್ಷೆಡ್ ಮಿತ್ತ ಮಟ್ಟದ ಮಾರ್ಕ್ ಪಡೆಯಿನ ಜೋಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಹೆಚ್ಚು ಮಾರ್ಕ್ ದೆಪ್ಪರೆ ಪ್ರಯತ್ನ ಮಲ್ತಿನ ಬರವು ಕಲ್ಪವನಕ್ಲಿಗೆ ವರ್ಷದ ಬೆಸ್ಟ್ ಮುಹಲ್ಲಿಂ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ಮಂಜನಾಡಿ ಕೇಂದ್ರ ಜುಮ್ಮಾ ಪಳ್ಳಿದ ಗುರ್ಕಾರ್ಯರು ಅಹಮದ್ ಬಾಖವಿ ಬರವುದ ಮಹತ್ವಲೇನ ತಿರಿಪಾಯರ. ಮಂಜನಾಡಿ ಕೇಂದ್ರ ಜುಮ್ಮಾ ಪಳ್ಳಿ ಸಹಾಯಕ ಖತೀಬ್ ಮಸೂದ್ ಸಾದಿ, ಜಿಲ್ಲಾ ಕಾರ್ಯಂತರ ಆನಿಫ್ ಸಾದಿ ಬದ್ಯಾರ್, ಕಲ್ಕಟ್ಟ ಇಲಿಯಾಸ್ ಜುಮ್ಮಾ ಪಳ್ಳಿ ಖತೀಬ್ ಇಸ್ಟಾಕ್ ಸಖಾಫಿ ತೌಡುಗೋಳಿ ಪಳ್ಳಿದ ಖತೀಮ್ ಇಬ್ರಾಹಿಂ ಸಖಾಫಿ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡರು. Wisdom is better than health and wealth എന്ന് പറഞ്ഞതുപോലെ, അതേപോലെ സംസ്കൃതത്തിൽ നിന്ന് പറഞ്ഞിട്ടുണ്ട് ഹിജ്ഞാനേന സദൃശ പവിത്രം.
അതിനെക്കുറിച്ച് കൊണ്ടുപോകില്ല ജോലർ കൊടുക്കും തോലും ഏറിടുമെന്ന് പറഞ്ഞതുപോലെ ഇൽമ് അതിനെക്കുറിച്ച് പറഞ്ഞിട്ട് കാര്യം നേരത്തെ പറഞ്ഞല്ലോ, മദീനത്തുൽ ഇൽമി ആരിയും ബാബുഹ. അപ്പോൾ മദീനത്തുൽ ഇൽമിനോട് തന്നെ പറഞ്ഞത് ഖുർറബി സിദ്നി ഇൽമ. അടുത്ത് ഒരു നമ്മളെപ്പോലത്തെ ഒരു വേഷധാരി പറഞ്ഞിട്ടുണ്ട്, അവിടെ നിന്ന് അള്ളാഹിൻ്റെ റസൂലിക്ക് 600 പേജിൻ്റെ ഇൽമേ ഉള്ളൂ എന്ന് പറഞ്ഞ ജാതിയുണ്ട്. അവനെക്കുറിച്ചിട്ടല്ല ഇത് പറയുന്നത്. ഊതീതുൽ ഇൽമൽ അവ്വലീന വൽ ആഖിരീന എന്ന് റസൂലുള്ളാഹി പറഞ്ഞിരിക്കും. നമ്മളെ ഡിഗ്രി എടുത്തിട്ട് പൈസ എടുത്തിട്ട് ഇങ്ങനത്തെ പറയുന്ന അവസ്ഥയിലാണുള്ളത്. ഭൗതിക മേഖലകളിൽ, മെഡിസിൻ മേഖലകളിൽ, സയൻസ് മേഖലകളിൽ വലിയ പ്രാധാന്യം നൽകിയവരാണ്, സംഭാവനകൾ നൽകിയവരാണ്. അങ്ങനെ വരുമ്പോൾ ഈ ഭൗതികമായ ലോകത്ത് ഇസ്സത്തോടുകൂടെ ഒരു പക്കാ മുസ്ലിമായി ജീവിക്കുന്ന നല്ല മുസ്ലിമീങ്ങളായി നമ്മൾ വളരേണ്ടതുണ്ട്. അല്ലാഹു തൗഫീഖ് നൽകട്ടെ. അപ്പം അതിലേക്കെല്ലാം ഇൽമിനിക്ക് വലിയ മഹത്വം കൊടുക്കണം. അപ്പം ആ ഒരു രീതിയിലാണ് നമ്മുടെ മഞ്ഞനാടി SMA റീജിയണൽ ಕೇರಳ ಸಮಾಜಂ ಒಡಿಪುದ ಉದಿಪನಲೇಸ್ ಒಡಿಪು ಕೊಂಜಿಬುಟ್ಟದ IYC ಸಭಾಂಗಣೋಡ್ ನಡೆತಂಡು. ಒಡಿಪು ಶಾಸಕರು ಯಶಪಾಲಯ್ಯ ಸುವರ್ಣ ಕೇರಳ ಸಮಾಜಂ ಸಂಘನು ಉದಿಪನ ಮಲ್ತೇರ. ಒಡಿಪು ಕುಂಜಿಬುಟ್ಟು ಯಕ್ಷಗಾನ ಕಲಾರಂಗದ IYC ಸಭಾಂಗಣೋಡು ಕೇರಳ ಸಮಾಜಂ ಹೊಸ ಸಂಘದ ಉದಿಪನಲೇಸ ನಡೆತಂಡು. ಒಡಿಪು ಶಾಸಕರು ಯಶಪಾಲಯ್ಯ ಸುವರ್ಣ ಕೇರಳ ಸಮಾಜಂ ಒಡಿಪುದ ಗುರ್ಕಾರ್ಯರು ಅರುಣ್ ಕುಮಾರ್ ಗುರ್ಕಾರ್ಮಿಡ್ ಸಂಸ್ಥೆನ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು. ವೈದ್ಯ ದೇವಸ್ಯ ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ರಾಜ್ಯ ಗುರ್ಕಾರ್ಯರು ರಾಜನ್ ಜಾಕೋ, ಶಿವಮೊಗ್ಗ ಮಲಯಾಳಿ ಸಮಾಜಂ ಗುರ್ಕಾರ್ಯರು ಸತೀಶ್ ಎನ್ಡಿ, ಕುಡ್ಲದ ನಾಯರ್ ಸರ್ವಿಸ್ ಸೊಸೈಟಿ ಗುರ್ಕಾರ್ಯರು ಮುರಳಿ ಹೊಸಮಜಲ್, ಕುಡ್ಲದ ವಿಶ್ವಕರ್ಮ ಮಲಯಾಳಿ ಸಮಾಜದ ಗುರ್ಕಾರ್ಯರು ಸಂದೇಶ್ ಈ ಪುರ್ತಡಿತ್ತೇರ. ಸಾಧಕರಾಯನ ಥೋಮಸ್ ಲೋಸಿಯನ್, ಬಿನಿ ಜಾರ್ಜ್, PM ಮೋಹನ್ ದಾಸ್, ಕೃಷ್ಣನ್ ಎಂ ಬೊಕ KKM ನಂಬಿಯಾರಿಗೆ ಸಮ್ಮನದ ಮರ್ಯಾದೆ ಮಲ್ತೇರ. ನಾವು ಕೇರಳ ಮತ್ತು ನಮ್ಮ ಸಂಬಂಧ ಭಾಳಷ್ಟಿದೆ. ದಿನಕ್ಕೆ 2-3 ಗಾಡಿ ಮೀನನ್ನು ಪತ್ತನದಿಟ್ಟಿಗೆ ನಾವು ನಿರಂತರವಾಗಿ ಅಲ್ಲಿ ಕಲಿಸ್ಕೊಳ್ಳೋ ಮೂಲಕ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ಸಂಬಂಧವನ್ನು ಭಾಳ ವರ್ಷದಿಂದ ನನ್ನ ತಂದೆ ಕಾಲದಿಂದ ಕೂಡ ನಾವು ಮಾಡ್ತಾ ಬರ್ತಿದ್ದೆ. ಬಹುಶಃ ನನ್ನ ತಂದೆ ಇರ್ಬೋದು, ನಮ್ಮ ಕುಟುಂಬದವರು ಭಾಳಷ್ಟು ಜನ ಒಳ್ಳೆ ರೀತಿಯಲ್ಲಿ ಮಳೆಯಲ್ಲಿ ಮಾತಾಡ್ತಿದ್ದೆ. ನಮಗೆ ಅಷ್ಟು ಮಾತಾಡಲಿಕ್ಕೆ ಆಗೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ 2 ತಿಂಗಳುಗಳ ಕಾಲ 2021ರಲ್ಲಿ ಅವು 2 ಜಿಲ್ಲೆಯ ಉಸ್ತುವಾರಿಯಾಗಿ ಅಲ್ಲಿ ಕೆಲಸ ಮಾಡಿದಂಥ ಅನುಭವ ಕೂಡ ನನಗಿದೆ. ಅದರಿಂದಾಗಿ ಕೇರಳ ಸಮಾಜದ ಬಗ್ಗೆ, ಕೇರಳದ ವಿಚಾರ ಬಗ್ಗೆ ಭಾಳಷ್ಟು ನಾವು ತಿಳಿದುಕೊಂಡಾಗಿದ್ದೇನೆ. ಖಂಡಿತವಾಗಿ ಈ ಒಂದು ನೂತನ ಘಟಕದ ಮೂಲಕ ಇನ್ನಷ್ಟು ನಿಮ್ಮ ಸಂಘಟನೆ ಬೆಳೀಲಿ, ಇನ್ನಷ್ಟು ನಿಮ್ಮ ಸಮಾಜದ ಏಳಿಗೆ ಈ ಮೂಲಕ ಕಾಣುವಂತಾಗಲಿ ಅಂತ ಶುಭವನ್ನು ಹಾರೈಸುತ್ತಾ ನೆರೆದಿರುವ ಎಲ್ಲರಿಗೆ ಪೊಡೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರುಣಿಸಲಿ ಅಂತ. ಕುಟ್ಲ ಉರ್ವದ ಬಿ ಹರಿಶ್ಚಂದ್ರ ಆಚಾರ್ಯ ಮೆಮೋರಿಯಲ್ ಟ್ರಸ್ಟ್ದ ನಿಲೆಟ್ ಹರಿಶ್ಚಂದ್ರ ಆಚಾರ್ಯರ್ನ 114ನೇ ವರ್ಷದ ಜನ್ಮದಿನೋತ್ಸವ ಮೇ 25 ಕುಡ್ಲ ರಥಬೀದಿ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಡು ನಡಪರೆ ಉಂಡೊಂದು ಟ್ರಸ್ಟ್ದ ಗುರುಕಾರ್ಯರು SP ಆಚಾರ್ ಬೊಕ್ಕ ಡಾಕ್ಟರ್ SP ಗುರುದಾಸ್ ತೆರಿಪಾದಿರ. ಕುಡ್ಲ ಉರ್ವದ ಬಿ ಹರಿಶ್ಚಂದ್ರ ಆಚಾರ್ಯ ಮೆಮೋರಿಯಲ್ ಟ್ರಸ್ಟ್ದ ನಿಲೆಟ್ ಹರಿಶ್ಚಂದ್ರ ಆಚಾರ್ಯರ್ನ 114ನೇ ವರ್ಷದ ಜನ್ಮದಿನೋತ್ಸವ ಮೇ 25 ಕುಡ್ಲ ರಥಬೀದಿ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಶ್ರೀ ಗಂಜಿಮಠ ಪಟ್ಟೆ ಲಿಂಗಾಚಾರ್ಯ ಕಲ್ಯಾಣ ಮಂಟಪಡು ಅಟ್ಟಣೆ ಮಲ್ದೇರ. ಈ ಬಗೆಟ್ ಟ್ರಸ್ಟ್ ಗುರುಕಾರ್ಯರು SP ಆಚಾರ್ ಬೊಕ್ಕ ಡಾಕ್ಟರ್ SP ಗುರುದಾಸ್ ಕುಡ್ಲಡ್ ಸುದ್ದಿ ಕುಟುಡು ಮಾಹಿತಿ ಕೊರಿಯರ. 2025ನೇ ಸಾಲದ ಬಿ ಹರಿಶ್ಚಂದ್ರ ಆಚಾರ್ಯ ನೆಂಪುದ ಪ್ರಶಸ್ತಿನ ಪದ್ಮಶ್ರೀ KS ರಾಜಣ್ಣ ಮೇರೆಗೆ ಕೊಟ್ಟು ಮರ್ಯಾದೆ ಮಲ್ಪುಂಡು ಐತ ಒಟ್ಟುಗು ಟ್ರಸ್ಟ್ ನಡಪ ಒಂದು ಪುನಃ ಆಶ್ರಯ ವಿದ್ಯಾರ್ಥಿ ಧಾಮದ 8ನೇ ವರ್ಷದಲ್ಲಿ ಬೊಕ್ಕ ಸಮಾಜಗೂ ದಿಂಜ ಸೇವೆ ಸಂದೈನ P ಶಿವರಾಮ ಆಚಾರ್ಯ ಕಂಕನಾಡಿ ಬೊಕ್ಕ ಶಕುಂತಲಾ ಬೀರಾವ್ ಮುಕ್ಲಿಗ ಮರ್ಯಾದೆ ಮೆಚ್ಚುಗೆ ಸಂದ ಉಂಡೊಂದು ತೆರಿಪಾಯರ. ಬಿ ಹರಿಶ್ಚಂದ್ರಾಚಾರ್ಯರ 112ನೇ ಜನ್ಮದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ನೀಡುವಂಥ ಒಂದು ಪ್ರಶಸ್ತಿ ಬಿ ಹರಿಶ್ಚಂದ್ರಾಚಾರ್ಯ ಸ್ಮಾರಕ ಪ್ರಶಸ್ತಿ. ಇದನ್ನು ಈ ವರ್ಷ ನಾವು ಒಬ್ಬ ವಿಶಿಷ್ಟ ಸಾಧಕರಾಗಿರುವಂಥ ಡಾಕ್ಟರ್ KS ರಾಜಣ್ಣ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಅವರಿಗೆ ಈ ವರ್ಷ ನಾವು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಇದೇ ಬರುವ ಮೇ 25ನೇ ತಾರೀಕಿನಂದು ಮಂಗಳೂರಿನ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಗುರುಮಠ ಪಟ್ಟಲಿಂಗಪ್ಪಾಚಾರ್ಯ ಕಲ್ಯಾಣ ಮಂಟಪದಲ್ಲಿ
ನೆರವೇರಲಿಕ್ಕಿದೆ. ಜನಮನ ಗೆಂದಿದಿನ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಒರಿ ಪ್ರಯೋಗಶೀಲ ಬಣ್ಣದ ವೇಷಧಾರಂದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪಂತೆರ ಸದಾಶಿವ ಶೆಟ್ಟಿಗಾರ್ರಿಗೆ ಸಿದ್ದಕಟ್ಟೆದ ಅರನೆಲ್ಲಡ ಅಳಿಕೆ ರಾಮಯ್ಯ ರೈ ಯಕ್ಷ ಸಾಯನಿಧಿ ಕೊಡ್ದು 6 ಪಾತಿರಿಯರ ಆಟದ ಹಿರಿಯ ಕಲಾವಿದರು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರಿಗೆ ಬೆಂಗಳೂರದ ಅಳಿಕೆ ರಾಮಯ್ಯ ರೈ ಸ್ಮಾರಕ ಟ್ರಸ್ಟ್ದ ನಿಲೆಟ್ ಅಳಿಕೆ ರಾಮಯ್ಯ ರೈ ಯಕ್ಷ ಸಾಯನಿಧಿ ಕೊರ್ಪನ ಕಾರ್ಯಕ್ರಮ ಸದಾಶಿವ ಶೆಟ್ಟಿಗಾರನ ಸಿದ್ದಕಟ್ಟದ ಇಲ್ಲಡ್ ನಡೆತಂಡ ಅಜಿಪು ಸಮಿತಿ ಸಂಚಾಲಕರು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಸುರೂತ ಪಾತೆರ ಪಂಡದ ಬಣ್ಣದ ಮಾಲಿಂಗಜ್ಜನ ಗರಡಿಡು ಎಡೆಯನ ತೀರಿನ ಸದಾಶಿವ ಶೆಟ್ಟಿಗಾರ್ ಪರಂಪರದ ಶೈಲಿ ಹೊಸತನದ ಒಟ್ಟುಗು ಮಿತ್ತ ಮಟ್ಟದ ಅರ್ಥಗಾರಿಕೆ ಹಿಡಿದು ಭರವಸೆದ ಬಣ್ಣದ ವೇಷಧಾರಾದ ಬುಲಿದು ಬತ್ತಿನ ರಂದು ಪಂಡ್ಯರ ಯಕ್ಷಗಾನ ಕಲಾವಿದರ ಟ್ರಸ್ಟ್ ಸಲಹೆಗಾರರು ಉಬರಡ್ಕ ಉಮೇಶ್ ಶೆಟ್ಟಿ ಸದಾಶಿವ ಶೆಟ್ಟಿಗಾರನ ಬಗೆಟ್ಟು ಮೆಚ್ಚುಗೆದ ಭಾಷಣ ಮಲ್ತೆರ ಯಕ್ಷಗಾನ ವಿದ್ವಾಂಸರ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಬಕ ಬಿನ್ನೆರ ಅಜಪು ಸಮಿತಿದ ಕುಳಿತದ ಅಳಿಕೆ ರಾಮಯ್ಯ ರೈ ಸ್ಮಾರಕ ಟ್ರಸ್ಟ್ ಬೆಂಗಳೂರದ ಸಂಚಾಲಕರ ಅಳಿಕೆ ದುರ್ಗಪ್ರಸಾದ ರೈ 20,000 ರೂಪಾಯಿದ ಒಟ್ಟಿಗೆ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರಿಗೆ ಅಳಿಕೆ ರಾಮಯ್ಯ ರೈ ಯಕ್ಷ ಸಾಯನಿಧಿ ಕೊಡ್ದು ಅರೆನ ಬಡಿದಿ ಕಲಾವತಿಯರ್ನ ಒಟ್ಟಿಗೆ ಸಮ್ಮನದ ಮರ್ಯಾದೆ ಮಲ್ತೆರ ಟ್ರಸ್ಟ್ದ ಮುಖ್ಯ ಸಲಹೆಗಾರರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪಾತಿರ್ದ ಹೊಸತನ ನಾಡನೆತ ಒಟ್ಟಿಗೂ ಜನಮನ ಗೆಂದಿನ ಸದಾಶಿವ ಶೆಟ್ಟಿಗಾರ್ ಓರಿ ಪ್ರಯೋಗಶೀಲ ಬಣ್ಣದ ವೇಷಧಾರಂದು ಪಂಡ್ಯರ ಕವಿ ಸಂಘಟಕರ ಲಕ್ಷ್ಮೀನಾರಾಯಣ ರೈ ಹರೇಕಳ ಟ್ರಸ್ಟ್ ಸದಸ್ಯರ ಮಹಾಬಲ ಶೆಟ್ಟಿ ಭಜನೆಗುತ್ತು ಅಶೋಕ ಶೆಟ್ಟಿ ದರ್ಬೆ ಒಗ ಶೆಟ್ಟಿಗಾರನ ಇಲ್ಲದಕ್ಕಲು ಈ ಪೊರ್ತೊಡಗಿತ್ತರ. ಭಾಗ್ಯವಂತನೋ ಅಭಾಗ್ಯವಂತನೋ ಅನ್ನೋದು ಎರಡೂ ಅಲ್ಲ. ಕಾರಣ ಹಿರಿಯರಾದಂಥ ಅಳಿಕೆ ರಾಮಯ್ಯ ರೈಗಳು ಅದರ ವೇಷ ಒಂದೇ ನೋಡಿದ್ದೆ ನಾನು, ಸುಗ್ರೀವ ಪಾತ್ರ. ನಾನು ತುಂಬ ಮಾಡಿದ್ದೆ, ಅವರು ಸುಗ್ರೀವ ಮಾಡಿದ್ದು. ಆವತ್ತೊಂದು ವೇಷ ನೋಡಿದ್ದೆ. ಅದಕ್ಕಿಂತ ಮೊದಲು ನಾನು ಅವರ ವೇಷವನ್ನು ನೋಡಲಿಲ್ಲ, ಅಂದರೆ ಅವಕಾಶ ಸಿಗಲಿಲ್ಲ. ಆಮೇಲೆ ಇಲ್ಲಿ ಇವರು ಸೇನಾಪಡೆಗಳು ಹಿರಣ್ಯಾಕ್ಷ ಮತ್ತು ಇಂದ್ರಜಿತ್ ಮಾಡುವಾಗ ವಿಠಲ್ ಕರೆದು ಹೇಳ್ತಿದ್ರು ಸದಾಶಿವ ಅವ್ರಿಗೆ ರಾಮಾಯಣ ಓದಿದ್ದಿಲ್ಲ, ಹಾಗೆ ಹೇಳ್ತಾ ಇದ್ರು. ಅಂದರೆ ಅಷ್ಟು ಎತ್ತರಕ್ಕೆ ಏರಿದಂಥ ವ್ಯಕ್ತಿಯವರ ಹೆಸರಿನಲ್ಲಿ ನನಗೆ ಸಿಕ್ಕಿದಂಥ ಈ ಗೌರವ ಸನ್ಮಾನ ಪ್ರೀತಿಪೂರ್ವಕವಾಗಿ ಸ್ವೀಕರಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ನನ್ನೆಲ್ಲ ಮಾತನ್ನು ಯಕ್ಷಗಾನದ ಹಿರಿಯ ಹಾಸ್ಯ ಕಲಾವಿದರ ಪುಳಿಂಚ ರಾಮಯ್ಯ ಶೆಟ್ಟಿ ನೆಂಪುಗಾದ ಪಂಚಮ ಮೂಜಿ ವರ್ಷದ ಪುಳಿಂಚ ಪ್ರಶಸ್ತಿ ಕೊರ್ಪನಲ್ಲಿ ಮೇ 24 ಬಂಟ್ವಾಳ ತಾಲೂಕು ಬಾಲ್ತಿಲದ ಚೆಂಡೆ ಕಲ್ಲುಟ್ಟಿ ದೈವಸ್ಥಾನಡು ನಡಪುಣೊಂದು ಪುಳಿಂಚ ಸೇವಾ ಪ್ರತಿಷ್ಠಾನದ ಗುರುಕಾರ್ಯರು ಶ್ರೀಧರ ಶೆಟ್ಟಿ ಪುಳಿಂಚ ಪಂತೆರ ಪುಳಿಂಚ ಸೇವಾ ಪ್ರತಿಷ್ಠಾನ ಬೊಕ ಚೆಂಡೆ ಕಲ್ಲುಟ್ಟಿ ದೈವಸ್ಥಾನದ ಗುರುಕಾರ್ಯರು ಕುಡ್ಲಡ್ ಸುದ್ದಿ ಕುಟ್ಟೊಡ್ ಪಾತಿರ್ದ ಆಟದ ಹಿರಿಯ ಕಲಾವಿದರ ನವರಸ ನಾಯಕರ ಪುಳಿಂಚ ರಾಮಯ್ಯ ಶೆಟ್ಟಿಯರ್ನ ನೆಂಪುಗಾದ ಪಂಚಮ ಮೂಜಿ ವರ್ಷದ ಪುಳಿಂಚ ಪ್ರಶಸ್ತಿ ಕೊರ್ಪನಲ್ಲಿ ಮೇ 24 ಬಂಟ್ವಾಳ ತಾಲೂಕುದ ಬಾಲ್ತಿಲದ ಚೆಂಡೆ ಕಲ್ಲುಟ್ಟಿ ದೈವಸ್ಥಾನಡು ದೀವನೊಂದು ಪಂಡ್ಯರ 2023-25ನೇ ಸಾಲದ ಪುಳಿಂಚ ಪ್ರಶಸ್ತಿನ ತೆನಕೈ ತಿಟ್ಟದ ಹಿರಿಯ ಆಟದ ಕಲಾವಿದರ ಬೋಳಾರ ಸುಬ್ಬಯ್ಯ ಶೆಟ್ಟಿ ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು ಬೊಕ್ಕ ಮೀಜಾರ ತಿಮ್ಮಪ್ಪ ಮಕ್ಳಿ ಕೊರ್ಕೊಂಡು ಇಂಚಿಪ್ಪ ಕರೆದುಪೋಯಿನ ಹಾಸ್ಯ ಕಲಾವಿದರಿಗೆ ಬಂಟ್ವಾಳ ಜಯರಾಮ ಆಚಾರ್ಯರಿಗೆ ಮರಣೋತ್ತರ ಪ್ರಶಸ್ತಿ ಘೋಷಣೆ ಮಲ್ತದಿತ್ತದ ಐನ ಅರನ ಬಿಡದೆ ಕೊರ್ಕೊಂಡು ಪ್ರಶಸ್ತಿದ ಒಟ್ಟಿಗೆ 25,000 ರೂಪಾಯಿ ಮರ್ಯಾದೆ ಪಣವು ಕೊರ್ಪಣೊಂದು ಪಂಡ್ಯರ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಬರೆಯಿನ ಮಹಿಮೆಯ ಮಹಾಮಾತೆ ಚೆಂಡೆ ಕಲ್ಲುಟ್ಟಿ ಪಂಪನ ಕ್ಷೇತ್ರ ಪೊಲಪುದ ಬೂಕು ಲೇಸ್ಡ್ ಬುಡುಗಡೆ ಹಾಕೊಂಡು ಪುಳಿಂಚ ಚಿಟ್ಸ್ ಸಂಸ್ಥೆದ ದಶಮಾನೋತ್ಸವ ಈ ಪೊರ್ತೊಂಡು ನಡ್ಪುಣೊಂದು ಶ್ರೀಧರ ಶೆಟ್ಟಿ ಪುಳಿಂಚ ಪಂಡ್ಯರ ಪ್ರತಿಷ್ಠಾನದ ಸಲಹೆಗಾರರು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಪಣವದ ಗುರುಕಾರ್ಯರು ಪ್ರತಿಭಾ ಶೆಟ್ಟಿ ಈ ಪೊರ್ತೊಡಿತ್ತರ. ಇದೀಗ ಮೇ 24ರಂದು ಶನಿವಾರ ಸಂಜೆ 5:30ಕ್ಕೆ ಬಂಟ್ವಾಳ ತಾಲೂಕು ಕಲ್ಲಡ್ಕ ಸಮೀಪದಲ್ಲಿರುವ ಬಾಳ್ಟಿಲ ಗ್ರಾಮದ ಚೆಂಡೆ ಶ್ರೀ ಕಲ್ಲುಟ್ಟಿ ದೇವಸ್ಥಾನ ಆವರಣದಲ್ಲಿ ಪುಳಿಂಚರ ಪತ್ನಿಯ ಹೆಸರಿನ ಬೊಳ್ನಾಡು ಗುತ್ತು ದಿವಂಗತ ಸರೋಜಿನಿ ರಾಮಯ್ಯ ಶೆಟ್ಟಿ ಪುಳಿಂಚ ವೇದಿಕೆಯಲ್ಲಿ 5ನೇ ಬಾರಿಗೆ ಸೇವಾ ಪ್ರತಿಷ್ಠಾನದ ಪಂಚಮ ತ್ರೈವಾರ್ಷಿಕ ಪುಳಿಂಚ ಪ್ರಶಸ್ತಿ ಹಾಗೂ ಪುಳಿಂಚ ಮರಣೋತ್ತರ ಪ್ರಶಸ್ತಿ ಮತ್ತು ಮಹಿಮೆಯ ಮಹಾಮಾತೆ ಚೆಂಡೆ ಕಲ್ಲುರ್ಟಿ ಅಮ್ಮ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಸಂಪಾದಿಕದ ಕೃತಿ ಬಿಡುಗಡೆ, ಅದೇ ರೀತಿ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಹಾಗೂ ಶಶಿರಾಜ್ ಕಾವ್ರ ಅವರು ಬರೆದಂಥ ತಾಯಿ ಕಲ್ಲುರ್ಟಿಯ ಕುರಿತಾದ ಭಕ್ತಿಗೀತೆ ಬಿಡುಗಡೆ ಮತ್ತು ಇದೇ ವೇದಿಕೆಯಲ್ಲಿ ಪುಳಿಂಚ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ವತಿಯಿಂದ ದಶಮಾನೋತ್ಸವ ಸಂಭ್ರಮ ಹಾಗೂ ಅದರ ಸಾಧಕರಿಗೆ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಹಾಗೂ ಪ್ರಶಸ್ತಿಯ ನಂತರ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರ ನೇತೃತ್ವದಲ್ಲಿ ಚಾಪರ್ಕ ತಂಡದಿಂದ
ಉದರದೀತಿಜಿ ಎಂಬ ತುಳು ಹಾಸ್ಯಮಯ ನಾಟಕ ಕೂಡ ನಡೆಯಲಿದೆ. ಪುಳಿಂಚ ರಾಮಯ್ಯ ಶೆಟ್ಟಿ ಅವರ ಹೆಸರಿನಲ್ಲಿ ಪ್ರತಿ 3 ವರ್ಷಕ್ಕೊಂದ್ಸಲ ಹಿರಿಯ ಕಲಾವಿದರಿಗೆ ಕೊಡುವಂತಹ ಪುಳಿಂಚ ಸೇವಾ ಪ್ರಶಸ್ತಿ, ಅದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಒಳ್ಳೆಯ ಮೊತ್ತವನ್ನು ಕೊಟ್ಟು 4-5 ಕಲಾವಿದರಿಗೆ, ಆದಷ್ಟು ಹಿರಿಯ ಕಲಾವಿದರಿಗೆಲ್ಲ ಬಂದಿದೆ. ಅದು ಈಗಾಗಲೇ ಕೆಲವರು ಗತಿಸಿ ಹೋಗಿದ್ದಾರೆ. ಯಕ್ಷಗಾನ ಕ್ಷೇತ್ರದ ನವರಸ ನಾಯಕ, ಎಲ್ಲ ಬಗೆಯ ಪಾತ್ರಗಳನ್ನು ಮಾಡ್ತಾ ಇದ್ದವರು ಪುಳಿಂಚ ರಾಮಯ್ಯ ಶೆಟ್ಟರು. ಬಹುಶಃ ಕರ್ನಾಟಕ ಮೇಳದಲ್ಲಿ ತುಳು ಪ್ರಸಂಗಗಳ ಟ್ರಂಪ್ ಕಾರ್ಡ್ ಅವರು. ಅವರಿಲ್ಲದೇ ಇದ್ದರೆ ಆಟದಲ್ಲಿ ಒಂದು ನೀರಸತೆ ಅಂತ ಇತ್ತು. ಆ ರೀತಿಯ ಪಾತ್ರಗಳನ್ನು ಮಾಡಿ ಎಲ್ಲ ಚಿಕ್ಕ ದೊಡ್ಡ ಕಲಾವಿದರ ಜೊತೆಯಲ್ಲಿ ಒಡನಾಟವನ್ನು ಮಾಡಿ ಅವರು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡವರು. ಅವರ ಹೆಸರಲ್ಲಿ ಕೊಡುವಂತಹ ಪ್ರಶಸ್ತಿ, ಕಲಾವಿದರ ವಿವರಗಳನ್ನು ನಾವು ಕೊಟ್ಟಿದ್ದೇವೆ ನಿಮಗೆ. ಎಲ್ಲರೂ ಕೂಡ ಹಿರಿಯ ಕಲಾವಿದರು. ಒಂದು ಮರಣೋತ್ತರ ಪ್ರಶಸ್ತಿ ಕೂಡ ಇದೆ. ಬಜಪೆ ನೆಲ್ಲಿದಡಿಗುತ್ತು ಕಾಂತಿರಿ ಜುಮಾದಿ ಬಂಟಬಕ ಪರಿವಾರ ದೈವಲಿಗ ವರ್ಷಾದಿ ಚಾವಡಿ ನೆಮ್ಮ 2 ದಿನ ನಡೆತಂಡ ಬುಧರ ಕಾಂಡ ಮೈ ಸಂದಾಯ ಬಕ ಮರ್ಲು ಜುಮಾದಿ ಬಂಟೆರೆಗೆ ನೇಮ ಕೊಡ್ದು ದೈವಲನ ಎಂಬು ನಟ್ಟೊಂಡೆರು. ಭೂತಾರಾಧನೆಯ ಪ್ರಧಾನವಾದುಪ್ಪುನ ತುಳುನಾಡು ಬೇತೆ ಬೇತೆ ಆಚರಣೆಲೆಡು ಒಂಜಿ ಬೇಸಿಯ ಪತ್ತು ಪೋಪುನ ನಡುಪುನ ಪತ್ತನ ಜಾದಿತದ ಕೋಲ ನೇಮ ಸೇರಿದ ದೈವಾರಾಧನೆದ ವಿಶೇಷ ಆರಾಧನೆಲು ತುಳು ತಿಂಗೊಳ್ದ ಪ್ರಕಾರ ಪತ್ತನಾಜಿಗ್ ಅಕೇರಿಯಾದ ಬರ್ಪುನ ಸೋನಾ ತಿಂಗೊಳ್ಡು ಪಿರಸುರು ಆಪುಂಡು. ಈ ಸರ್ತಿ ಮೇ 24 ಶನಿವಾರ ಪತ್ತನಾಜದ ದಿನ ಆದುಂಡು. ಕುಡ್ಲ ತಾಲೂಕದ ಬಜಪೆ ನೆಲ್ಲಿತಡಿಗುತ್ತು ಕಾಂತಿರಿ ಜುಮಾದಿ ಬಂಟಬುಕ ಪರಿವಾರ ದೈವಲನ ಟ್ರಸ್ಟ್ ದ ನಿಲೆಟ್ ವರ್ಷಾದಿ ಚಾವಡಿ ನೇಮ 2 ದಿನ ನಡೆತಂಡ. 2ನೇ ದಿನ ಬುಧಾರ ಕಾಂಡೆ ಮೈಸಂದಾಯ ನೇಮ ಹಿಡಿದು ಬೊಕ್ಕ ಮರ್ಲು ಜುಮಾದಿ ಬಂಟ ನೇಮ ನಡೆತಂಡ. ನೆಲ್ಲಿತಡಿಗುತ್ತು ಲಕ್ಷ್ಮಣ ಚೌಟ ಬೊಕ್ಕ ಕುಟುಂಬದಕ್ಲು ಊರು ಪರ ಊರ್ಲೆನ ದೈವ ಭಕ್ತಿರ ನೇಮ ತೂದು ದೈವಲೆನ ಇಂಬು ನಟ್ಟೊಂದು ಬೂಲ್ಯ ಪ್ರಸಾದ ಅದೆ ತೊಂಡೆರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.